ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 94 ಸಿಸಿ ಹಕ್ಕುಪತ್ರ ಮಂಜೂರು ಮಾಡುವ ಬಗ್ಗೆ ಜಾಗವನ್ನು 1.3 ಸೆನ್ಸ್ನಿಂದ ಕನಿಷ್ಠ 2.7 ಸೆನ್ಸ್ಗೆ ಹೆಚ್ಚುವರಿ ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುತ್ತೇನೆ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿಕೊಟ್ಟಿದ್ದೀವಿ ಮಾನ್ಯರಿಗೆ. ಓಕೆ, ಇನ್ನೇನಾದರೂ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 1.735 ಸೆನ್ಸ್ ಜಾಗವನ್ನು 1.38 ಸೆನ್ಸ್ ಜಾಗವನ್ನು ಮಂಜೂರು ಮಾಡ್ತಾರೆ ಸಭಾಧ್ಯಕ್ಷರೇ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎತ್ತರ ತಗ್ಗು ಪ್ರದೇಶದಿಂದ ಕೂಡಿದ್ರಿಂದ ಅದರಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಸಭಾಧ್ಯಕ್ಷರೇ. ಅಂದರೆ 2030 ಆಗ್ತದೆ ಸಭಾಧ್ಯಕ್ಷರೇ. ಅಲ್ಲಿ ಈಗ ಒಂದು 200 ಜನರಿಗೆ ಏನು ಮಂಜೂರು ಆಗಿದೆ, ಆ ಮಂಜೂರು ಮಾಡಿದವರು ಯಾರೂ ಹಕ್ಕುಪತ್ರಗಳನ್ನು ಪಡ್ಕೊಂಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಅದನ್ನು ಪಟ್ಟಣ ಪಂಚಾಯತ್ ಆಗಿ ಅನೌನ್ಸ್ ಮಾಡುವಾಗ ಆ ಹಿಂದೆ ಏನು ಅಪ್ಲಿಕೇಶನ್ಗಳಿದೆ ಅದನ್ನು ಯಾರನ್ನೂ ಕನ್ಸಿಡರ್ ಮಾಡದೆ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಮಾಡೋದು ಅಭಿವೃದ್ಧಿ ಪ್ರಕಾರದಲ್ಲಿ ಅದನ್ನು ಎಲ್ಲರೂ ಒಪ್ತಾರೆ. ಆದರೆ ಹಿಂದೆ ಕೊಟ್ಟಿರುವಂತಹ ಅಪ್ಲಿಕೇಶನ್ಗಳು ಯಾವುದನ್ನು ಕನ್ಸಿಡರ್ ಮಾಡದೆ ಈಗ ಅವರಿಗೆ 1.3 ಸೆನ್ಸ್ ಜಾಗ ಕೊಟ್ಟರೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಜೊತೆಯಲ್ಲಿ ಬ್ಯಾಂಕ್ ಸಾಲನೂ ಕೂಡ ಸಿಗುವುದಿಲ್ಲ. ಅಲ್ಲಿಯ ಜನ, ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಹೇಳುವಂಥದ್ದು, ಕರ್ನಾಟಕ ರೆವಿನ್ಯೂ ಆಕ್ಟ್ 1964ಗೆ ಬದಲಾವಣೆ ತಂದು ಅಟ್ಲೀಸ್ಟ್ ಈಗ ನಗರಾಭಿವೃದ್ಧಿ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದು ಸಪರೇಟ್ ಕೆಲವು ಕಾನೂನುಗಳನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನಗರ ಪ್ರದೇಶದಲ್ಲಿ ಈಗ ನಗರಸಭಾ ವ್ಯಾಪ್ತಿಯಲ್ಲಿ 2.75 ಸೆನ್ಸ್ ಜಾಗ ಕೊಡ್ತಾರೆ ಸಭಾಧ್ಯಕ್ಷರೇ. ಇದು ಬಾರಿ ನಮ್ಮ ಸಭಾಧ್ಯಕ್ಷರೇ ಅಲ್ಪ ಏರ್ಲ ಜನ ಇಜ್ಜಿ ಏರ್ಲ ಇಲ್ಲ ರಡ್ಡೆ ಜನ MLA ನಾಗ್ಲಾದ ಬತ್ತಿನಾರ ಈರ್ ಸಭಾಧ್ಯಕ್ಷರಾದ ಕುಳಿದಾರೆ ಐದಾದ ಈರ್ನ ಕೈತಲ್ದ ಏರಿಯಾ ಸಭಾಧ್ಯಕ್ಷರೇ. ಈರ್ಲ ಪಣಿತ ಸಹಕಾರ, ನೀವು ಸ್ವಲ್ಪ ಸಹಕಾರ ಕೊಟ್ಟು ಕಂದಾಯ ಮಂತ್ರಿಗಳು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರು ಮನಸ್ಸು ಮಾಡಿದರೆ ಖಂಡಿತ ಇದನ್ನು ಮಾಡ್ತಾರೆ. ಈರ್ನ ಪಕ್ಕದ ಜಾಗ ಇಲ್ಲ ಸಭಾಧ್ಯಕ್ಷರೇ, ಈರ ಪಣಿ ಸಹಕಾರ ಕೊಡ್ತದೆ ಖಂಡಿತ ಮಲ್ಪೈ ಜನ ಅಂದ ಭಾರಿ ಭಂಗ ಆಪುಂಡು. ಈರ ಎಲ್ಲೇ ಪುನಃ ಗೊಬ್ಬೊಂದಿತ್ತಿನ ಊರು ವಿಟ್ಲ ಅಲ್ಲ ಆಡ ಈರೆಗಾಲ ಗೊತ್ತಾವಡು ಬನ್ನಿಗೆ ಬೇತೇರ್ಲ ಇಜ್ಜಂತ ಈರೆಗಾಲ ಗೊತ್ತಾವಡಂದು ತುರುಟು ಬಾದ್ನೆ ಅಭಾಧ್ಯಕ್ಷ ಈರಾಲ್ ಒಂಜಿ ಪಂಡಿದೆ ಆರಡೊಂಜಿ ಪಣಪಾವ್ಲೆಕ್ಕ ಅವ್ರ ಹತ್ರ ನೀವಾದ್ರೂ ಒಂದು ಹೇಳಿ, ನಮ್ಮ ಕಂದಾಯ ಮಂತ್ರಿಗಳ ಹತ್ರ ಹೇಳಿದನ್ನು ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ತುಂಬಾ ಜನ ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಭಾಧ್ಯಕ್ಷರೇ ಮಾತಾಡುವವರು ಕಡಿಮೆ, ನಮ್ಮನ್ನು ಕೇಳುವವರು ಕಡಿಮೆ ಆಗಿದೆ ಸಭಾಧ್ಯಕ್ಷರೇ. ಇವತ್ತು ಅಡಿಕೆ ಬೆಲೆ ನೋಡಿ ಸಭಾಧ್ಯಕ್ಷರೇ, ಇದರ ಬಗ್ಗೆ ಉತ್ತರ ಕೊಡ್ತದೆ ಅಧ್ಯಕ್ಷರೇ. ಹಿಂದೆ